ಉಡುಪಿ ಧರ್ಮ ಪ್ರಾಂತ್ಯದಲ್ಲಿ 2025 ಸಾಮಾನ್ಯ ಜುಬಿಲಿ ವರ್ಷದ ಅಂಗವಾಗಿ ಸ್ವಂತ ಮನೆಯಿಲ್ಲದ ಕುಟುಂಬಕ್ಕೆ ಮನೆ ನಿರ್ಮಿಸುವ ವಿಶೇಷ ಯೋಜನೆಯ ಅಂಗವಾಗಿ ತೊಟ್ಟಂ ಸಂತ ಅನ್ನಮ್ಮ ದೇವಾಲಯದಲ್ಲಿ ಬುಧವಾರ ಚರ್ಚ್ ವ್ಯಾಪ್ತಿಯ ಬಡ ಕುಟುಂಬವೊಂದಕ್ಕೆ ಮನೆ ನಿರ್ಮಾಣ ಕಾರ್ಯದ ಭೂಮಿ ಪೂಜೆ ಅಡಿಗಲ್ಲು ಮತ್ತು ಆಶೀರ್ವಚನ ಕಾರ್ಯ ನಡೆಯಿತು. ಶಿವಮೊಗ್ಗ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಫ್ರಾನ್ಸಿಸ್ ಸೆರಾವೋ ಮನೆ ನಿರ್ಮಾಣ ಅಡಿಗಲ್ಲು ನೆರವೇರಿಸಿ ಆಶೀರ್ವಚನ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಈ ಜಗತ್ತಿನಲ್ಲಿ ನಾವು ವಿವಿಧ ರೀತಿಯ ದಾನಗಳನ್ನು ಕಾಣುತ್ತೇವೆ. ವಸ್ತು ರೂಪದಲ್ಲಿ ದಾನ ನೀಡುವುದು, ಅಂಗಾಂಗ ದಾನ ಹಾಗೂ ಶರೀರದ ದಾನ, ಪ್ರತಿಯೊಂದು ದಾನವೂ ಕೂಡ ದೇವರಿಗೆ ಪ್ರಿಯವಾದುದಾಗಿದೆ. ತೊಟ್ಟಂ ಅನ್ನಮ್ಮ ದೇವಾಲಯದಲ್ಲಿ ಬಡ ಕುಟುಂಬವೊಂದಕ್ಕೆ ಮನೆ ನಿರ್ಮಾಣ ಮಾಡಿಕೊಡುವ ಮೂಲಕ ಒಂದು ಉತ್ತಮವಾದ ದಾನವನ್ನು ನೀಡುವ ಮೂಲಕ ಮಾದರಿ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. शरीर या पुडीचे दाणे पयले समज वस्तू दाणे थोड्यांनी फळां कितें शेतांत पिकयलें पीक दिवयेत, थोडो जागो दिवयेत, थोडे पयशे दिवयेत. हे वस्तू दाणे आज दिल्ले वस्तू दाणे. आनी थोड्याचे शरीर या कूड दाणे आसात, कुडीचे थोडे विश्वे दिवयेत. आमचे दोळे दान दिवयेत, नेत्र दान, आमचे किडनी दान दिवयेत. थोड्यांनी रगत दिवचें, तोल रगत दिवचें दान दिवचें पडिना. आनी थोड्यांनी ताची सगळी कूडच मेल्या उपरांत मातयेक लावची नाका, एका आस्पत्रेक दिवया म्हणून कितले जायरात जाताली. ಬಂಧನೀಯ ಜರಾಟ್ ಐಸಕ್ ಲೋಬ್ರವರು ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಯೋಜನೆ ಏನಂದರೆ, ನಮ್ಮ ಧರ್ಮ ಪ್ರಾಂತ್ಯದ 52 ಚರ್ಚ್ಗಳಲ್ಲಿ 52 ಮನೆಗಳನ್ನು ಕಟ್ಟಬೇಕು. ಯಾರಿಗಂದರೆ ಯಾರಿಗೆ ಸ್ವಂತ ಮನೆ ಇಲ್ಲ ಅವರಿಗಾಗಿ. ಮತ್ತು ಈ ಯೋಜನೆ ನಮ್ಮ ಪ್ರತಿಯೊಂದು ಚರ್ಚ್ನಲ್ಲಿ ಕಾರ್ಯಗತವಾಗ್ತಾ ಇದೆ. ನಮ್ಮ